ಶತಮಾನದ ಇತಿಹಾಸವಿರುವಂತಹ ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವಂತಹ ಮಿಲಾಗ್ರಿಸ್ ಚರ್ಚ್ನ ಒಳಭಾಗದಲ್ಲಿ 2 ಹೊಂಡ ನಿರ್ಮಾಣವಾಗಿದೆ. ಮಿಲಾಗ್ರಿಸ್ ಚರ್ಚ್ನ ಕಟ್ಟಡಕ್ಕೆ 125 ವರ್ಷಗಳ ಇತಿಹಾಸವಿದ್ದು, ಚರ್ಚ್ನ ಒಳಗೆ 108 ಜನರ ಮೃತದೇಹಗಳನ್ನು ಸಮಾಧಿ ಮಾಡಲಾಗಿದೆ. ಕಳೆದ ನವೆಂಬರ್ ತಿಂಗಳಿನಲ್ಲಿ ಒಂದು ಸಮಾಧಿ ಕುಸಿತವನ್ನು ಕಂಡಿತ್ತು. ಇದೀಗ ನಿನ್ನೆ ಇನ್ನೊಂದು ಸಮಾಧಿ ಕುಸಿತವನ್ನು ಕಂಡಿದೆ. ಸರಿಸುಮಾರು 80 ವರ್ಷಗಳ ಹಿಂದೆ ನಿರ್ಮಿಸಿದ ಸಮಾಧಿಗಳು ಈ ಚರ್ಚ್ನಲ್ಲಿ ಇವೆ. 1989ರಲ್ಲಿ ಕೊನೆಯ ಸಮಾಧಿ ನಿರ್ಮಾಣವಾಗಿತ್ತು. ಈ ಕುಸಿತದಿಂದ ಚರ್ಚ್ನ ಕಟ್ಟಡಕ್ಕೆ ಹಾನಿಯಾಗುವ ಭೀತಿ ಎದುರಾಗಿದೆ. ಜೊತೆಗೆ ಚರ್ಚ್ನ ಒಳಭಾಗದಲ್ಲಿ ಇನ್ನೂ ಹಲವು ಭಾಗಗಳಲ್ಲಿ ಕುಸಿಯುವ ಸಾಧ್ಯತೆ ಇದೆ ಎಂದು ತಜ್ಞ ಇಂಜಿನಿಯರ್ಗಳು ಹೇಳಿದ್ದು, ಮುಂದಿನ ಕ್ರಮದ ಬಗ್ಗೆ ಚರ್ಚ್ ಆಡಳಿತ ಮಂಡಳಿಯೊಂದಿಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿನ ಸಮಾಧಿಗಳು ಅರ್ಧ ಶತಮಾನವನ್ನ ಕಳೆದಿದ್ದು, ಈ ಹಿನ್ನೆಲೆಯಲ್ಲಿ ಅಲ್ಲಿ ಹೂಳಿದ್ದ ಶವದ ಜೊತೆಗೆ ಮರದ ಪೆಟ್ಟಿಗೆಯ ಅವಶೇಷ ಮಣ್ಣಿನೊಂದಿಗೆ ಬೆರೆತದ್ರಿಂದ ಕಾಲಕ್ರಮೇಣ ಮಣ್ಣು ಕುಸಿಯುತ್ತದೆ ಎಂದು ಇಂಜಿನಿಯರ್ಗಳು ಅಭಿಪ್ರಾಯಪಟ್ಟಿದ್ದಾರೆ. ಈಗಲೂ ಚರ್ಚ್ನಲ್ಲಿವೆ ಸಮಾಧಿ ಕುರುಹುಗಳು. ಮಂಗಳೂರು ಕೆಥೋಲಿಕ್ ಧರ್ಮ ಪ್ರಾಂತ್ಯದ ಚರ್ಚ್ಗಳಲ್ಲಿ ಆಯ್ದ ಕುಟುಂಬಗಳ ಸದಸ್ಯರು ಮೃತರಾದಾಗ ಚರ್ಚ್ನ ಒಳಗೆ ಹೂಳ್ತಾ ಇದ್ರು ಹಾಗೂ ಚರ್ಚ್ ಧರ್ಮಗುರುಗಳನ್ನ ಹೂಳ್ತಾ ಇದ್ರು. ಮಂಗಳೂರು ನಗರದ ರೊಸಾರಿಯೋ, ವೆಲೆನ್ಸಿಯಾ, ಬಿಜೈ, ಬೆಂದೂರು ಸೇರಿದಂತೆ ಶತಮಾನ ಕಳೆದ ಚರ್ಚ್ನಲ್ಲಿ ಈಗಲೂ ಸಮಾಧಿಯ ಹಲವು ಕುರುಹುಗಳು ಇವೆ.